ಆಯಿತು ಗೈಸ್, ಇನ್ನು ಮಳೆ ಬರುವ ಹಾಗೆ ಉಂಟು. ನೋಡಿ, ನಿಮಗೆ ಕಾಣ್ತಿಲ್ಲಲ್ಲ, ಮೋಡ ಕವಿದ ವಾತಾವರಣ ಇದೆ. ರೀಲ್ಸ್ ಎಲ್ಲ ಫ್ಯಾಮಿಲಿ ಜೊತೆ ರೀಲ್ಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಬರೀ ಗಂಡ ಹೆಂಡತಿ ರೀಲ್ಸ್ ಅಲ್ಲ, ಫ್ಯಾಮಿಲಿ ರೀಲ್ಸ್ ಮಾಡಬೇಕು ಅಂತ. ಅದಕ್ಕೆ ಸಪೋರ್ಟ್ ಸಿಕ್ಕಿದೆ, ಬಟ್ ವೀಡಿಯೋ ಮಾಡಲಿಕ್ಕೆ ಟೈಮ್ ಇಲ್ಲ. ಬಾವ ಅಡುಗೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಟೇಸ್ಟಾಗಿ ಮಾಡ್ತಾರೆ ಗೊತ್ತಿರೋ. ಒಂದೊಂದು ಪೆಪ್ಪರ್ ಚಿಲ್ಲಿ ಮಾಡಿದರು, ಚಿಕನ್ ಪೆಪ್ಪರ್ ಚಿಲ್ಲಿ ಸೂಪರ್ ಆಗಿತ್ತು. ನೋಡಿ ಗೈಸ್, ನಮ್ಮ ಮಗುವಿಗೆ ಹಾಲು ಕುಡಿಸ್ತಿದ್ದಾರೆ. ಹಲೋ ಗೈಸ್, ಎಂತ ಗೊತ್ತುಂಟಾ, ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಯಾವತ್ತಾದ್ರೂ ನಿಮಗೆ ಚಪ್ಪಲ್ ತಂದು ಕೊಟ್ಟಿದ್ದಾರಾ? ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜೆ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೈಲಿ ಲೈಫ್ ವ್ಲಾಗ್ ಜೊತೆಗೆ ಏನಾದ್ರೊಂದು ಸ್ಪೆಷಲ್ ಆಗಿ ವ್ಲಾಗ್ ಮಾಡುವಂತಿದ್ದೇನೆ. ನೋಡುವ ಏನಾದರೂ ಕಂಟೆಂಟ್ ಸಿಗ್ತದಾ ಅಂತ. ಸದ್ಯಕ್ಕೆ ತೋಟಕ್ಕೆ ಬಂದಿದ್ದೇನೆ. ಸೊ ಬನ್ನಿ ವ್ಲಾಗ್ ಶುರು ಮಾಡೋಣ. ಕತ್ತಿ ಮತ್ತು ಒಂದು ಕೋಲೆಲ್ಲ ಎಂತ ಕತ್ತಿ ಮತ್ತು ಒಂದು ಕೋಲೆಲ್ಲ ಇಟ್ಕೊಂಡು ಬಂದಿದ್ದೇನೆ. ನಿನ್ನೆ ಅಲ್ಲಿಗೆ ಹೋಗಿ ಫುಲ್ ಕೆಸರಾಗಿತ್ತು ಕೈಗೆ. ಅದಕ್ಕೆ ಈ ಥರ ಕೋಲಿದ್ರೆ ಸ್ವಲ್ಪ ಈಸಿ ಆಗ್ತದೆ ಹುಲ್ಲು ತೆಗಿಲಿಕ್ಕೆ. ಹಾಗಾಗಿ ಕೋಲು ಇಟ್ಕೊಂಡು ಬಂದಿದ್ದೇನೆ. ಅವರಿಗೆ ಅದರ ಅಗತ್ಯ ಇಲ್ಲ, ಅವರು ಎಷ್ಟು ಕೆಸರಾದರೂ ಕೂಡ ಕೈಯಲ್ಲೇ. ಇಲ್ಲಿ ನೋಡ್ಕೊಂಡು ಸ್ವಲ್ಪ ಹೋಗ್ಬೇಕಾಗ್ತದೆ, ಅಷ್ಟು ಕೆಸರುಂಟು. ಮತ್ತೆ ಬಿದ್ದರೆ ಗೋತಾ ಓಲ್ಪೈನಿ. ಓಯ್ ಆಬೇಕಾ ಮೂಲುಂಡತ್ತ ಆಚೆ ಕರ್ಕೊಂಡು ಹೋಗ್ತಿದ್ದಾರೆ. ಮುಲ್ಪ ಮಸ್ತುಂಡು, ಕಾರಿಗೆ ತಿಕ್ಕೊಂಡು. ಗೈಸ್, ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಬಾಯ್. ಆಯಿತು ಗೈಸ್, ಇನ್ನು ಮಳೆ ಬರುವ ಹಾಗೆ ಉಂಟು. ನೋಡಿ, ನಿಮಗೆ ಕಾಣ್ತಿಲ್ಲಲ್ಲ, ಮೋಡ ಕವಿದ ವಾತಾವರಣ ಇದೆ. ಹಾಗಾಗಿ ಹುಲ್ಲೆಲ್ಲ ಆಯಿತು. ನೋಡಿ, ಇಲ್ಲಿ ಒಂದು ಕಟ್ಟ ಉಂಟು, ಆ ಕಡೆ ಉಂಟು ಒಂದು, ಇಲ್ಲಿ. ಸೊ ಆಯಿತು. ಇನ್ನು ಇದನ್ನು ಕಟ್ಟಿ ಮನೆಗೆ ತಗೊಂಡೋಗ್ಲಿಕ್ಕೆ ಉಂಟು. ನಾನೆಲ್ಲ ತಗೊಂಡೋಗೋದು, ಇವರು ತಗೊಂಡೋಗ್ತಾರೆ. ಒಂದು ಕಟ್ಟೆ ಇಲ್ಲದ 2 ಕಟ್ಟೆ, ಒಂಜರಡ್ಡೇನಿ 4 ಅಂತೆ. ಅವ್ರು ಯಾವಾಗಲೂ ಉಲ್ಟೇ ಮಾತಾಡೋದು. ಮತ್ತು ನನ್ನ ಜೊತೆಗೆ ರೀಲ್ಸ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡುವಂತ. ಈಗ ನೋಡಿ, ರೀಲ್ಸ್ ಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಪ್ರಾಮಿಸ್ ಬೇರೆ ಹಾಕಿದ್ದಾರೆ, ಆಯಿತಾ. ಈ ಸಲ ಮಾಡಿಸದೆ ಬಿಡುವುದಿಲ್ಲ. ಅದನ್ನು ಫಸ್ಟ್ ಶೇರ್ ಮಾಡೋದು ಯೂಟ್ಯೂಬಲ್ಲಿ, ಓಕೆನಾ. ಮತ್ತೆಂತ, ವೆಯ್ಟ್ ಲಾಸ್ ಇದ್ದು ವೀಡಿಯೋ ಕೇಳಿದ್ರಲ್ಲ, ಹಾಕಿದ್ದೇನೆ. ಸೊ ಚೆಕ್ಔಟ್ ಮಾಡಿ ಯಾರಾದರೂ ನೋಡಿಲ್ಲ ಅಂತ ಹೇಳಿದರೆ. ಮತ್ತೆಂತ, ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಇವತ್ತು. ಮನೆಗೆ ನಾವಿರೋದು ಮನೆಯಲ್ಲಿ, ಬೇರೆ ಯಾರು ಸಹ ಇಲ್ಲ ಇವತ್ತು. ಅಕ್ಕ, ಬಾವ, ಮಗು, ನಾನು, ನನ್ನ ಹಸ್ಬೆಂಡ್, ನನ್ನ ಮಗು, ಅತ್ತೆ, ಮಾವ, ಇಷ್ಟು ಜನ ಇದ್ದೇವೆ ಯಾವಾಗಲಿನ ಹಾಗೆ. ನೋಡ, ಏನಾದರೂ ಇದ್ದರೆ ವೀಡಿಯೋ ಮಾಡ್ತಾ ಇರ್ತೇನೆ. ಮತ್ತು ಎಂತ ಗೊತ್ತುಂಟಾ, ಅದೇ ವೆಯ್ಟ್ ಲಾಸ್ ವೀಡಿಯೋ ನೋಡಿ ತುಂಬ ಜನ ಹೇಳೋದು. ಈಗ ವೆಯ್ಟ್ ಲಾಸ್ ಇದ್ದು ವೀಡಿಯೋ ಹಾಕಿದಷ್ಟೇ ಆಗ ಮಧ್ಯಾಹ್ನ. ಆನಂತರ ತುಂಬ ಮೆಸೇಜ್ ಎಲ್ಲ ಬಂತು, ಇನ್ನು ಜಿಮ್ಮಿಗೆ ಹೋಗಿ ಫುಲ್ ಸಫರ್ ಆಗ್ತೀರಿ ಅಂತ. ಬೇಡ, ನನಗೆ ಜಿಮ್ಮಿಗೆ ಹೋಗಿ ಸಾಕಾಗಿದೆ. ನಾನು ಹೋಗಿದ್ದೆ ಜಿಮ್ಮಿಗೆ, ಅದು ಜಿಮ್ಮಿಗೆ ಹೋಗುವಾಗ ಮಾತ್ರ ಸಫರ್, ಮತ್ತೆ ಬಿಟ್ಟರೆ ಅದು ಮತ್ತೆ ತೋರಾಗ್ತೇವೆ. ಅದಕ್ಕಿಂತ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಿದ್ರೇ ಒಳ್ಳೆಯದಲ್ವ. ಜಿಮ್ ಇದೇ ಆಗ್ತದೆ ನೋಡಿ, ಹುಲ್ಲು ಕಡಿಯುವುದು, ಇಲ್ಲಿ ನಡ್ಕೊಂಡು ಬರೋದು, ಇದೇ ಜಿಮ್ ಆಗ್ತದೆ ಆಲ್ಮೋಸ್ಟ್. ಎಂತ ಹೇಳಿದರೆ, ಆದಷ್ಟು ಜಿಮ್ಮಿಗೆ ಹೋದರೂ ಕೂಡ ಹೇಳೋದೆಂತ ಡಯಟ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಡಯಟ್ ಮಾಡಿದರೆ ತುಂಬ ಒಳ್ಳೆಯದು ವೆಯ್ಟ್ ಲಾಸಿಗೆ. ಮತ್ತು ಹೊಟ್ಟೆ ಭಾಗ ಬೊಜ್ಜು ಹೋಗಬೇಕು ಅಂತ ಹೇಳಿದರೆ ಸ್ವಲ್ಪ ವರ್ಕೌಟ್ ಬೇಕಾಗ್ತದೆ. ಅದು ಮನೆಯದು ಕೆಲಸ ಮಾಡಿದರೆ ಸಹ ಸಾಕಾಗ್ತದೆ, ಮನೆಯದು ಕೆಲಸ ಎಲ್ಲ. ಮತ್ತು ಎಂತ, ನನಗೆ ಹೀಗೆ ಕೈ ಹಿಡ್ದು ಬಚ್ಚಿ ಹೋಗ್ತದೆ, ಗೊತ್ತುಂಟ ನಿಮಗೆ. ಮತ್ತು ಆದಷ್ಟು ಬೇಗ ಬೇರೆ ಬೇರೆ ಕಂಟೆಂಟನ್ನು ತರ್ತೇನೆ, ಆಯಿತಾ. ನನಗೆ ಈಗ ಸ್ವಲ್ಪ ಟೈಮ್ ಸಿಕ್ತುಂಟು. ಮಗಳು ಅತ್ತೆ ನೋಡ್ಕೊಳ್ತಾರೆ, ಹಾಗಾಗಿ ಸ್ವಲ್ಪ ಟೈಮ್ ಸಿಕ್ತುಂಟು. ಟೈಮ್ ಸಿಕ್ಕಾಗೆಲ್ಲ ಏನಾದರೂ ವೀಡಿಯೋ ಮಾಡ್ತಾ ಇರ್ತೇನೆ ನಾನು. ಇನ್ನು ಅದೇ ರೀಲ್ಸ್ ಎಲ್ಲ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನೋಡಿ, ನನಗೆ ಆಗುತ್ತಾ, ಕೈ ನೋಡ್ತದೆ. ರೀಲ್ಸ್ ಎಲ್ಲ ಫ್ಯಾಮಿಲಿ ಜೊತೆ ರೀಲ್ಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಬರೀ ಗಂಡ ಹೆಂಡತಿ ರೀಲ್ಸ್ ಅಲ್ಲ, ಫ್ಯಾಮಿಲಿ ರೀಲ್ಸ್ ಮಾಡಬೇಕು ಅಂತ. ಅದಕ್ಕೆ ಸಪೋರ್ಟ್ ಸಿಕ್ಕಿದೆ, ಬಟ್ ವೀಡಿಯೋ ಮಾಡಲಿಕ್ಕೆ ಟೈಮ್ ಇಲ್ಲ. ನಿನ್ನೆ ಕೂಡ ವೀಡಿಯೋ ಮಾಡುವಂತ ಹೋದೆ,
ಆಗ ಮಗಳಿಗೆ ಸ್ವಲ್ಪ ತಾಗಿತ್ತು, ಹಾಗಾಗಿ ಯಾವುದು ಬೇಡ ಅಂತ ಹೇಳಿ ವಿಡಿಯೋ ಮಾಡೋದು ಸ್ಟಾಪ್ ಮಾಡಿ ಮತ್ತೆ ಮಗಳನ್ನು ನೋಡಿಕೊಂಡೆ. ಸ್ನಾನ ಎಲ್ಲ ಮಾಡಿಸ್ಲಿಕ್ಕಿತ್ತು ಅವಳನ್ನು. ಅಕ್ಕ ಮತ್ತು ಭಾವ ಎಲ್ಲ ಹೆಲ್ಪ್ ಆದರು, ಇವರು ಇರಲಿಲ್ಲ ಮನೆಯಲ್ಲಿ. ಸೊ ಹಾಗೆ ಅದೇ ನನಗೆಲ್ಲ ಸಪೋರ್ಟ್ ಮಾಡ್ತಾರೆ, ಅದೇ ಖುಷಿ ಆಗೋದು. ಅಕ್ಕ ಆಗಿರ್ಬೋದು, ಭಾವ, ಮತ್ತು ಎಂಥ ಕೆಲಸ ಇದ್ದರೂ ಕೂಡ ಅಷ್ಟೇ. ಒಂದು ವೇಳೆ ಅಕ್ಕ ಇಲ್ಲದಿದ್ದರೆ ಭಾವ ಕೆಲಸ ಮಾಡ್ತಾರೆ. ನಾನು ಹುಡುಗ, ನಾನೊಂದು ಗಂಡಸು, ಹೆಂಗಸಿನಾಗೆ ಕೆಲಸ ಮಾಡಬೇಕು ಆ ಥರ ಎಲ್ಲ ನಮ್ಮ ಮನೇಲಿ ಎಂತ ಇಲ್ಲ ಆಯಿತಾ. ನನ್ನ ಹಸ್ಬೆಂಡ್ ಕೂಡ ಕೆಲಸ ಮಾಡ್ತಾರೆ, ಭಾವ ಕೂಡ ಕೆಲಸ ಮಾಡ್ತಾರೆ, ಅದರಲ್ಲಿ ಎಂಥ ಇದಿಲ್ಲ. ಖುಷಿ ಆಗ್ತದೆ ಈ ಥರ ಇರಬೇಕು. ಕೆಲವು ಮನೆಯಲ್ಲಿ ಹೇಗೆ ಗೊತ್ತುಂಟಾ, ಗಂಡಸರು ಮಾಡೋ ಕೆಲಸ ಗಂಡಸರೇ ಮಾಡಬೇಕು, ಹೆಂಗಸರು ಮಾಡೋ ಕೆಲಸಕ್ಕೆ ಹೆಂಗಸರೇ ಮಾಡಬೇಕು ಅಂತ ಇರ್ತದೆ. ಬಟ್ ನಮ್ಮಲ್ಲಿ ಗಂಡಸರು ಕೂಡ ಕೆಲಸ ಮಾಡಿದ್ರೆ ಹೆಂಗಸರು ಕೂಡ ಕೆಲಸ ಮಾಡ್ತಾರೆ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಇವರು ಮಾತ್ರ ಅಂದರೆ ಇವರು ಮಾತ್ರ ಬರ್ತಾಯಿದ್ರು ಹುಲ್ಲು ತೆಗಿಲಿಕ್ಕೆ, ಮತ್ತು ಅತ್ತೆ ಬರ್ತಾಯಿದ್ರು, ಮತ್ತು ಈಗ ನಾನು ಕೂಡ ಬರ್ತಿದ್ದೇನೆ. ಗಂಡಸರೇ ಮಾಡಬೇಕು ಅಂತಿಲ್ಲ, ನಾವು ಕೂಡ ಮಾಡ್ಬೋದು ಕೆಲಸ. ಮತ್ತು ಇವರು ಕೂಡ ಅಷ್ಟೇ, ಏನಾದರೂ ಅಡುಗೆದ್ದು ಏನಾದರೂ ಇದ್ದರೆ ಅದಕ್ಕೂ ಕೂಡ ಹೆಲ್ಪ್ ಮಾಡ್ತಾರೆ. ಭಾವ ಅಡುಗೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಟೇಸ್ಟಾಗಿ ಮಾಡ್ತಾರೆ ಗೊತ್ತಿರೋ. ಮೊನ್ನೊಂದು ಪೆಪ್ಪರ್ ಚಿಲ್ಲಿ ಮಾಡಿದರು, ಚಿಕನ್ ಪೆಪ್ಪರ್ ಚಿಲ್ಲಿ ಸೂಪರಾಗಿತ್ತು. ಭಾವನ ಅಡುಗೆ ನನಗೆ ಇಷ್ಟ. ಇವತ್ತು ಕೂಡ ಕೋಳಿ ಪದಾರ್ಥ ಮಾಡಿದರು. ಸೊ ತುಂಬ ಚೆಂದ ಇತ್ತು, ಟೇಸ್ಟಿಯಾಗಿತ್ತು. ನಾನು ಇನ್ನೊಂದು ಸಲ ನಿಮಗೆ ರೆಸಿಪಿ ಮಾಡ್ತೇನೆ. ಅವರು ವೀಡಿಯೋಗೆ ಸ್ವಲ್ಪ ಹಿಂಜರಿತಾರೆ ಹಾಗಾಗಿ. ಮತ್ತು ನಿನ್ನೆ ವ್ಲಾಗಲ್ಲಿ ಹೋಗಿರ್ಬೋದು ಮೋಸ್ಟ್ಲಿ. ಹೌದು, ನರ್ಸರಿದು. ಯಾರಿಗಾದರೂ ಗಿಡಗಳು ಬೇಕಿದ್ದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಭಾವನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ. ನನ್ನ ಕಾಂಟ್ಯಾಕ್ಟ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರ್ತದಲ್ವ, ಅದರಲ್ಲಿ ಹಾಕಿದರೆ ಸಾಕು. ನಾನು ಮತ್ತೆ ಭಾವನಿಗೆ ಹೇಳ್ತೇನೆ. ಹಾಗೆ ಮತ್ತೆಂತ, ಇವರು ಬಂದರು. ಇನ್ನೊಂದು ಹುಲ್ಲು ಕಟ್ಟ ತಗೊಂಡೋಗ್ಲಿಕ್ಕೆ ಉಂಟು. ಮತ್ತು ನೈಟ್ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ. ಈಗ ಆಲ್ಮೋಸ್ಟ್ 6 ಗಂಟೆ ಆಯಿತು, 5:30 6 ಗಂಟೆ ಒಳಗೆ ಆಯಿತು. ಬಾಯ್. ಗಾಡಿಯ ಪರಿಸ್ಥಿತಿ ನೋಡಿ. ವಾಶ್ ಟೈಮ್. ಹಾಯ್ ಅನ್ಪುಲೆ. ಹಾಯ್ ಪಲ್ಲೆ. ಹಾಯ್ ಪಲ್ಲೆ. ಹಾಯ್ ಇಂಚ. ಹಾಯ್ ಹಾಯ್ ಪಲ್ಲೆ. ಊಟ ಆಯ್ತಾ ಕೇಳು, ಊಟ ಆಯ್ತಾ? ಮನಿ ಪೂಜಲ್ ನೋಡಿ, ಕ್ಲೀನಿಂಗ್ ಆಗ್ತಾ ಉಂಟು. ವಾಶ್ ಟೈಮ್. ಈಗ ನಮ್ಮ ಗಾಡಿ ಪಳಪಳ ಅಂತ ಹೊಳಿತದೆ, ಎರಡು ಕೂಡ ಬ್ಲ್ಯಾಕಿ. ಓ ಬೂರ್ನೆಪ್ಪ. ಎಂಕ್ ತೇಪೊಚ್ಚಿ ನಾನ. ನಮ್ಮ ಅಕ್ಕ ಈಗ ಸ್ಟೂಡೆಂಟ್ ಆಗಿದ್ದಾರೆ. ಬರೆಯುವುದು ನೋಡಿ. ಓಡು 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 ಓಡು. ಓಡಿದ್ದೆ ಹೊನ್ನಕ್ಕ. ನಮ್ಮ ಲಚ್ಚು ನೋಡಿ, ಇದನ್ನ ಇಟ್ಕೊಂಡು ಆಟ ಆಡ್ತಿದ್ದಾಳೆ ನೋಡಿ ಗೈಸ್. ನಮ್ಮ ಮಗುವಿಗೆ ಹಾಲು ಕುಡಿಸ್ತಿದ್ದಾರೆ ನನ್ನ ಗಂಡ. ಎಷ್ಟು ಗಂಟೆ ಆಯ್ತು ಗೊತ್ತುಂಟಾ? ಟೈಮ್ 9:30. ನಿನ್ನೆ ಸಹ ಕುಡಿಸ್ತಾ ಇದ್ರು ಮಗಿ. ನಮ್ಮಿ ಅಲ್ಲಂಚನೆ ಪರ್ಪಲ್ ಗ್ಲಾಸ್ ಡೇ ಇಂಚು ಇಡೀ ರಟ್ಟವನ್ನು ನೋಡಿ ಗೈಸ್, ಎಲ್ಲ ಮೈಗೆಲ್ಲ ರಟ್ಟಿಸಿಕೊಂಡು ಕೊಡ್ತಿದ್ದಾರೆ. ನಾನು ಹೀಗೆ ಕೊಡ್ತೇನಾ? ನಾನು ಹೀಗೆ ಕೊಡ್ತೇನೆ. ಅಯ್ಯ ನಂಚನೆ ಪರ್ಪಲ್ ರಗಲಿ.
ಹಲೋ ಗೈಸ್, ಎಂತ ಗೊತ್ತುಂಟಾ, ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಯಾವತ್ತಾದ್ರೂ ನಿಮಗೆ ಚಪ್ಪಲ್ ತಂದು ಕೊಟ್ಟಿದ್ದಾರಾ? ಕಮೆಂಟ್ ಮಾಡಿ ಆಯ್ತಾ. ನನ್ನ ಗಂಡ ನನಗೆ ಒಂದು ಚಂದ ಚಪ್ಪಲ್ ತಂದು ಕೊಟ್ರು, ಚಂದ ಉಂಟು ನೋಡಿ. ನಾನು ಇಂಥದ್ದೇ ಚಪ್ಪಲ್ ಜಾಸ್ತಿ ಹಾಕೋದು, ನನಗೆ ಸೈಜ್ ಆಗೋದಿಲ್ಲ. ಇದು 9, ನಂದು ಸೈಜ್ ಬಟ್ 10, ಆದರೆ ಇದಾಗ್ತದೆ. ಇಂಥದ್ದು ಚಪ್ಪಲ್ ಆದರೆ 9 ಸೈಜ್ ಆಗ್ತದೆ, ಅದಕ್ಕೆ ಇಂಥದ್ದೇ ತರೋದು ನಾನು ಜಾಸ್ತಿ. ಇವರು ತಂದರು ಪಾಪ, ಇದೆಲ್ಲ ಇದರಲ್ಲಿ ಸೈಜ್ ಫಿಟ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ, ಹಾಗಾಗಿ ಇದನ್ನು ತಂದಿದ್ದಾರೆ ನೋಡಿ. ಚಂದ ಉಂಟು ಮಾತ್ರ. 369 ಕೊಟ್ಟಿದ್ದಾರೆ. ಚಂದ ಉಂಟು ಮಾತ್ರ ಆಯ್ತಾ, ಖುಷಿ ಆಯ್ತು ನನಗೆ. ಯಾವುದು ಕಂಪೆನಿ ಗೊತ್ತಿಲ್ಲ, RCU ಅಂತ ಉಂಟು. ಹಾಕಿ ತೋರಿಸ್ಬೇಕಾ? ಆಯ್ತಾಯ್ತು, ನನ್ನ ಗಂಡ ತಂದು ಕೊಟ್ಟದ್ದು. ಥ್ಯಾಂಕ್ ಯು. ಏ ಚಪ್ಪಲಲ್ಲಿ ಹಾಕ್ಲಿಕ್ಕೆ